ತುಳುನಾಡಿನ ಅವಳಿ ವೀರ ಪುರುಷರಾದ ಕೋಟಿ ಚೆನ್ನಯ್ಯ ಸಹೋದರರು ವ್ಯವಸ್ಥೆ ವಿರುದ್ಧ ಸಿಡಿದು ನ್ಯಾಯ ಸ್ಥಾಪಿಸಿದ ನ್ಯಾಯ ರಕ್ಷಕರು. ಅಂತಹ ಮಹಾನ್ ಪುರುಷರ ನೆನಪಿಗಾಗಿ ಉಡುಪಿ ಜಿಲ್ಲೆಯಲ್ಲಿ ಥೀಮ್ ಪಾರ್ಕ್ ಹೊಂದಿದೆ. ಸದ್ಯ ಈ ಥೀಮ್ ಪಾರ್ಕ್ ನೋಡೋಕೆ ನೀವೇನಾದರೂ ಅಲ್ಲಿಗೆ ಹೋದ್ರೆ ನಿಮಗೆ ಕೋಟಿ ಚೆನ್ನಯ್ಯರ ಇತಿಹಾಸವೇ ಮರೆತು ಹೋಗಬಹುದು. ಅವರ ಸಾಧನೆ ಸಾಹಸಗಳು ಯಾವುದು ಕೂಡ ಕಣ್ಮುಂದೆ ಬಾರದು. ಇದೆಲ್ಲದಕ್ಕೂ ಕೂಡ ಒಂದು ಬಲವಾದ ಕಾರಣನೂ ಕೂಡ ಇದೆ. ಹಾಗಾದ್ರೆ ಏನು ಕಾರಣ, ಏನಾಗಿದೆ, ಈ ಸ್ಟೋರಿ ನೋಡ್ಕೊಂಡು ಬನ್ನಿ. ತುಳುನಾಡು ಅಂದ್ರೆ ಕೋಟಿ ಚೆನ್ನಯ್ಯರ ಸಾಹಸಗಾತಿಗೆ ಹೆಸರಾದ ನೆಲ. ಇಂದಿಗೂ ಇಲ್ಲಿರುವ ಗರೋಡಿಗಳು ಕೋಟಿ ಚೆನ್ನಯ್ಯರ ಪರಾಕ್ರಮಕ್ಕೆ ಸಾಕ್ಷಿಯಾಗಿವೆ. ಅಂತಹ ವೀರ ಪುರುಷರ ಥೀಮ್ ಪಾರ್ಕ್ ಒಂದು ಉಡುಪಿ ಜಿಲ್ಲೆಯಲ್ಲಿ ಯಾರ ನಿರ್ವಹಣೆಯೂ ಇಲ್ಲದೆ ಕಳ್ಳ ಕಾಕರ ಪಾಲಿಗೆ ಸ್ವರ್ಗತಾಣವಾಗುವ ಆತಂಕ ಎದುರಿಸ್ತಾ ಇದೆ. ಹೌದು, ಕಾರ್ಕಳದಲ್ಲಿರುವ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಸದ್ಯ ನಿರ್ವಹಣೆಯ ಕೊರತೆಯಿಂದ ಬಳಲ್ತಾ ಇದೆ. ನಿರ್ವಹಣೆಗೆ ಅಂತ ಇದ್ದ ಸಿಬ್ಬಂದಿಗಳು ಸ್ಯಾಲರಿ ಕೊಟ್ಟಿಲ್ಲ ಅನ್ನೋ ಕಾರಣ ಮುಂದಿಟ್ಟು ಅತ್ತ ಕಡೆ ಸರಿಯಾಗಿ ಮುಖವೇ ಹಾಕಿಲ್ಲ. ಪರಿಣಾಮ ಮೊದಲೇ ಸಿಸಿಟಿವಿ ಇಲ್ಲದ ಲಾಭ ಪಡೆದ ಕದೀಮರು ಇಲ್ಲೂ ತಮ್ಮ ಕೈಚಳಕವನ್ನ ತೋರಿ ಕೆಲವೊಂದು ಸ್ಮಾರಕ ವಸ್ತುಗಳನ್ನ ಎಗರಿಸಿಕೊಂಡು ಹೋಗಿದ್ದಾರೆ. ಅನೈತಿಕ ಚಟುವಟಿಕೆಗೂ ಆಶ್ರಯ ತಾಣವಾಗುತ್ತಿರುವುದು ಶೋಚನೀಯವೇ ಸರಿ. ಎರಡು 2012ರಲ್ಲಿ 2 ಕೋಟಿ ವೆಚ್ಚದಲ್ಲಿ ಈ ಮಹತ್ವಾಕಾಂಕ್ಷಿ ಸಂಗ್ರಹಾಲಯವಾಗಿ ಆರಂಭವಾಯಿತು. ಪ್ರಾರಂಭದ ಕೆಲವು ವರ್ಷಗಳಲ್ಲಿ ಕರಾವಳಿಯ ಪ್ರಮುಖ ಪ್ರವಾಸಿ ತಾಣವೂ ಆಗಿತ್ತು. ಸಾಕಷ್ಟು ಸಿಬ್ಬಂದಿಗಳು, ಸ್ಮಾರಕಕ್ಕೆ ರಕ್ಷಣೆ ಎಲ್ಲವೂ ಇತ್ತು. ಆದ್ರೆ ಬರುತ್ತಾ ಥೀಮ್ ಪಾರ್ಕ್ ನಿರ್ಲಕ್ಷ್ಯಕ್ಕೆ ಒಳಗಾಗತೊಡಗಿತು. ಕನ್ನಡ ಸಂಸ್ಕೃತಿ ಇಲಾಖೆಯ ಉಸ್ತುವಾರಿಯಲ್ಲಿದ್ದರೂ ಯಾವ ಇಲಾಖೆಯಡಿ ಇದು ಬರುತ್ತೆ ಅನ್ನೋ ಗೊಂದಲವು ಜಿಲ್ಲಾಡಳಿತಕ್ಕೆ ಇದ್ದಂತಿದೆ ಅನ್ನೋ ಆರೋಪವೂ ಇದೆ. ಇನ್ನು ಅಭಿವೃದ್ಧಿ ಹೊಂದಬೇಕಾಗಿದ್ದಂತಹ ಈ ಪಾರ್ಕ್ನಲ್ಲಿ ಪ್ರವಾಸಿಗರಿಗೆ ಬಂದರೆ ಕನಿಷ್ಠ ಕುಡಿಯುವ ನೀರು, ಶೌಚಾಲಯದ ವ್ಯವಸ್ಥೆಯೂ ಇಲ್ಲ. ಯಾರೂ ಈಗ ಅದನ್ನು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ. ಅದೊಂದು ಪ್ರವಾಸಿ ತಾಣವಾಗಿ ಇಲ್ಲ. ಉದಾಹರಣೆ ಹೇಳುವುದಿದ್ದರೆ ರಾತ್ರಿ ಕಾಲದಲ್ಲಿ ಅನೈತಿಕ ಚಟುವಟಿಕೆಗಳು ಕೂಡ ಅಲ್ಲಿ ನಡೀತಾ ಇದ್ದಾವೆ. ಅನರ್ಘ್ಯವಾದಂಥ ವಸ್ತುಗಳನ್ನು ಅಲ್ಲಿ ಅದನ್ನು ಪ್ರದರ್ಶನಕ್ಕಿಟ್ಟಂಥ ವಸ್ತುಗಳನ್ನು ಕೂಡ ಕಳ್ಳರು ಬಂದು ಕದ್ದುಕೊಂಡು ಹೋದರೂ ಅದನ್ನು ಕಾಪಿಡುವಂತಹ ಅಥವಾ ಅದರ ಮೇಲೆ ಒಂದು ಮೇಲ್ವಿಚಾರಣೆಯ CCTV ಮೊದಲಾದಂಥ ಯಾವುದೇ ವಸ್ತುಗಳ ಪರಿಕರಗಳು ಅಲ್ಲಿ ಇಲ್ಲ. ಹೀಗಾದರೆ ಸರ್ಕಾರ ಬರೀ ಒಂದು ಪ್ರತಿಷ್ಠೆಗಾಗಿ ಒಂದು ವಸ್ತುವನ್ನು 100 ಎಕರೆ ಜಮೀನು, ಅದು ಕೂಡ ಅದಕ್ಕೆ ಬೇಕಷ್ಟು ಆ ಒಂದು ಮೊದಲಿನಲ್ಲಿ ಅನುದಾನ ಕೊಟ್ಟು ಕೂಡ ಅದನ್ನು ವ್ಯರ್ಥಗೊಳಿಸುವಂಥ ನಿಟ್ಟಿನಲ್ಲಿ ಮುಂದೆ ಸಾಗಿದ್ದಾರೆ ಎನ್ನುವುದಾಗಿ ನನಗೆ ಭಾವನೆ ಆಗ್ತಾ ಉಂಟು. ಒಟ್ಟಿನಲ್ಲಿ ತುಳುನಾಡಿನ ವೀರಪುರುಷರಿಗೆ ಇರೋ ಅವರದ್ದೇ ಥೀಮ್ ಪಾರ್ಕ್ನಲ್ಲಿ ಅವಮಾನ ಎದುರಾಗುವಂತಾಗಿದೆ. ಇದರ ವಿರುದ್ಧ ಯಾರೊಬ್ಬರು ಸೋಲುತ್ತದೇ ಇರುವುದು ಕೂಡ ಜನಪ್ರತಿನಿಧಿ, ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ಹೆಚ್ಚಿಸಿದೆ. ಆದ್ದರಿಂದ ವ್ಯವಸ್ಥೆಯ ವಿರುದ್ಧ ಬಂಡೆದ್ದು ನ್ಯಾಯ ಸ್ಥಾಪಿಸಿದ್ದ ಕೋಟಿ ಚೆನ್ನಯ್ಯರ ಥೀಮ್ ಪಾರ್ಕ್ ಉಳಿಸಲು ತುಳುನಾಡಿನ ಮಂದಿ ಅದೇ ಮಾರ್ಗ ಹಿಡಿಯಬೇಕಾದ ಅನಿವಾರ್ಯತೆ ಇದೆ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24x7 ಉಡುಪಿ.